ಫ್ರಂಟ್ ಆಫ್ ಇಂಡಿಯಾ ವತಿಯಿಂದ ನ್ಯಾಷನಲ್ ಸ್ಕಾಲರ್ಶಿಪ್ ಪ್ರೋಗ್ರಾಂ 2018-19 ಸ್ಕಾಲರ್ಶಿಪ್ ವಿತರಣೆ ಹಾಗೂ ಅಭಿನಂದನಾ ಸಮಾರಂಭ ಬೈಪಾಸ್ ಅಶ್ಮಿ ಕಂಫರ್ಟ್ ಹಾಲ್ನಲ್ಲಿ ನಡೆಯಿತು. ರಾಜ್ಯದ 9 ಕಡೆಗಳಲ್ಲಿ 490 ವಿದ್ಯಾರ್ಥಿಗಳಿಗೆ ಸುಮಾರು 30 ಲಕ್ಷ ರೂಪಾಯಿ ಮೊತ್ತದ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಗುತ್ತಿದ್ದು, ಪುತ್ತೂರಿನಲ್ಲಿ ಸುಮಾರು 60 ವಿದ್ಯಾರ್ಥಿಗಳಿಗೆ 50 ಲಕ್ಷ ರೂಪಾಯಿ ಮೊತ್ತದ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಮುಖ್ಯ ಅತಿಥಿಯಾಗಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಕನ್ಯಾ ಡಿಎನ್ ಪ್ರೊ ಮಾತನಾಡಿ, ಮುಸ್ಲಿಂ ಸಮುದಾಯದ ಮಂದಿ ಉನ್ನತ ವ್ಯಾಸಂಗ ಪಡೆಯುವುದರಲ್ಲಿ ತೀರಾ ಹಿಂದುಳಿದಿರುವ ವಿಚಾರ ವರದಿಗಳ ಮೂಲಕ ತಿಳಿದು ಬಂದಿದ್ದು, ಇದು ವಿಷಾದನೀಯ. ನಮಗೆ ನಾವೇ ಮೊದಲು ಬದಲಾಗಬೇಕು, ನಿರ್ದಿಷ್ಟ ಕನಸು ಇಟ್ಟುಕೊಂಡು ಗುರಿ ಸಾಧಿಸಬೇಕು ಎಂದು ಹೇಳಿದ್ರು. ಸಾಕ್ಷರತೆ ಇಲ್ಲದೆ ಇರುತ್ತದೆ. ಅನೇಕ ಮಹಿಳೆಯರಲ್ಲಿ ಇವತ್ತು ಸಾಕ್ಷರತೆ ಪ್ರಮಾಣ 66% ಮಹಿಳೆಯರಿಗೆ ಸಾಕ್ಷರತೆ ಇಲ್ಲ ಅಂತಂದ್ರೆ ಎಂಥ ಭಯಂಕರ ವ್ಯವಸ್ಥೆ ಇನ್ನೂ ನಾವು ಹುಟ್ಟಾಕೊಂಡಿದ್ದೀವಿ. ನಾವು ಇನ್ನೂ ಆ ವ್ಯವಸ್ಥೆಯಲ್ಲಿ ಇದ್ದೀವಲ್ವಾ ಅಂತ ನಾವು ಎಚ್ಚೆತ್ಕೋಬೇಕಾಗಿದೆ. 66% ದೊಡ್ಡ ಪರ್ಸೆಂಟೇಜ್, ಒಂದಲ್ಲ ಎರಡಲ್ಲ 5% ಅಲ್ಲ 10% ಅಲ್ಲ 66% ಸಾಕ್ಷರತೆಯಲ್ಲಿ ಹಿಂದುಳಿದಿದ್ದೀವಿ ಅಂತಂದ್ರೆ ನಮ್ಮ ಮನೋಭಾವನೆಯಲ್ಲಿ ಅವ್ರು ಹೇಳಿದಾಗೆ ನಮ್ಮ ಮನೋಭಾವನೆಯಲ್ಲಿ ಬದಲಾವಣೆ ಆಗಬೇಕಾಗಿದೆ. ಫಸ್ಟ್ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇನ್ನೂ ಒಂದು ಕಡೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಅನಿತಾ ಹೇಮನತ್ ಶೆಟ್ಟಿ ಅವರು ಮಾತನಾಡಿ, ಶಿಕ್ಷಣವೆಂಬುದು ಎಲ್ಲರಿಗೂ ಬೇಕಾದ ಮಹತ್ವದ ವಿಚಾರವಾಗಿದ್ದು, ಅದನ್ನು ದುಡ್ಡು ಕೊಟ್ಟು ಖರೀದಿಸಲು ಸಾಧ್ಯವಿಲ್ಲ. ಸಾಧನೆ ಮಾಡಬೇಕೆಂಬ ತುಡಿತ, ಹಂಬಲ, ಛಲ ವಿದ್ಯಾರ್ಥಿಗಳಲ್ಲಿ ಮೂಡಿದಾಗ ಯಶಸ್ಸು ಸಾಧಿಸಬಹುದು. ಶಿಕ್ಷಣದ ವಿಚಾರದಲ್ಲಿ ಕಾಳಜಿ ವಹಿಸುತ್ತಿರುವ ಪಾಪ್ಯುಲರ್ ಫ್ರಂಟ್ನ ಕಾರ್ಯ ಶ್ಲಾಘನೀಯ ಎಂದು ಹೇಳಿದ್ರು. ನಾವು ಹಣ ತುಂಬಾ ಸಂಪಾದನೆ ಮಾಡ್ತೇವೆ. ಆ ಸಂಪಾದನೆ ಮಾಡಿದ ಹಣ ಒಂದು ಅಂಶವನ್ನು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ, ಅಂದ್ರೆ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದವರಿಗಿರ್ಬೋದು, ಶೈಕ್ಷಣಿಕವಾಗಿ ನಾವು ಎಲ್ಲರಿಗೂ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗ ಖಂಡಿತವಾಗ್ಲೂ ಆ ಮಕ್ಕಳು ಕೂಡ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ. ಸುಕನ್ಯಾ ಡಿಎನ್, ಅನಿತಾ ಹೇಮನತ್ ಶೆಟ್ಟಿ, ಮೊಹಮ್ಮದ್ ಶರೀಫ್, ಉಮೇರಾ ಶರೀಫ್ ಮೊದಲಾದವರು ಸಾಂಕೇತಿಕವಾಗಿ ಸ್ಕಾಲರ್ಶಿಪ್ ಚೆಕ್ ಅನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದ್ರು. ತಾಲೂಕಿನ ವೀರಯೋಧ ಜುಬೇರ್ ಹಳೆನೇರಂಕಿ, ಎಂಎಂ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಎಂಪಿ ಅಬೂಬಕರ್, ಕಳೆದ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ಖದೀಜಿತ್ ದಿಲ್ಶನ್ ರೆಂಜಿಲಾಠಿಯವರನ್ನ ಸಮಾರಂಭದಲ್ಲಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಪಿಎಫ್ಐ ಪುತ್ತೂರು ಜಿಲ್ಲಾಧ್ಯಕ್ಷ ಅಬೂಬಕರ್ ರಿಜ್ವಾನ್ ಅಧ್ಯಕ್ಷತೆ ವಹಿಸಿದ್ರು. ಪಿಎಫ್ಐ ರಾಜ್ಯ ಸಮಿತಿಯ ಸದಸ್ಯ ಮೊಹಮ್ಮದ್ ಶರೀಫ್, ಡಾಕ್ಟರ್ ನಜೀರ್ ಅಹಮದ್, ನಗರಸಭಾ ಸದಸ್ಯೆ ಫಾತಿಮಾ ಜೋಹರಾ, ನ್ಯಾಷನಲ್ ವುಮೆನ್ಸ್ ಫ್ರಂಟ್ ಪುತ್ತೂರು ಜಿಲ್ಲಾಧ್ಯಕ್ಷೆ ಉಮೇರಾ ಶರೀಫ್, ಇರ್ಷಾದ್ ಕಾಪು, ರಜಾಕ್ ಸಾಲ್ಮರ ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.